సొల్బెలు ನಮ್ಮ ಕುಡ್ಲ ತುಳು ವಾರ್ತೆಲು ಯಾಲ ಚಂದ್ರಿಕಾ ನಾಗರಾಜ್ ಮಧ್ಯಪ್ರಾಚ್ಯ ದೇಶಲನ ಕೊಳಲ ಸ್ಥಿತಿಗತಿಡ್ದ ಅವರ ಎಲ್ಪಿಜಿ ಒದಗಾವಂದೆ ಭಾರತಡು ಪಾಕ ಸಮಸ್ಯೆಲು ಸೃಷ್ಟಿಯಾತಂಡು ಆಂಡ ಕೇಂದ್ರ ಸರ್ಕಾರ ಸಮಸ್ಯೆ ಇಜ್ಜಿಂದು ಪಂಡು ಜನಕ್ಲೆನ ಸಾದಿ ತಪ್ಪು ಒಂದುಂಡು ರಾಜ್ಯದ ಆರೋಗ್ಯ ಮಂತ್ರಿ ದಿನೇಶ್ ಗುಂಡೂರಾವ್ ದೂರುದೇರು. ರಾಜ್ಯದ ಆರೋಗ್ಯ ಮಂತ್ರಿ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲೆ ಜವಾಬ್ದಾರಿಕೆದ ಮಂತ್ರಿ ದಿನೇಶ್ ಗುಂಡೂರಾವ್ ಕುಡ್ಲಡು ಸುದ್ದಿಕೂಟಡು ಮಾಧ್ಯಮದಕ್ಲಿಡ ಪಾತಿರ್ದು ಮಧ್ಯಪ್ರಾಚ್ಯ ದೇಶಲಿನ ಕೊಳಲ ಸ್ಥಿತಿಗತಿಡ್ದ ಅವರ ಎಲ್ಪಿಜಿ ಒದಗಾವಂದೆ ಭಾರತಡು ಪಾಕ ಸಮಸ್ಯೆಲು ಸೃಷ್ಟಿಯಾತಂಡು ಕಮರ್ಷಿಯಲ್ ಗ್ಯಾಸ್ ಸಮಸ್ಯೆ ದಿಂಜ ಉಂಡು ಹೋಟೆಲ್ಲಿಗೆ ಮಲ್ಲ ಪೆಟ್ಟು ಬೂರ್ದುಂಡು ಅಂಡ ಕೇಂದ್ರ ಸರ್ಕಾರ ಸಮಸ್ಯೆ ಇಜ್ಜಿಂದ ಪಂಡದು ಜನಕ್ಲಿನ ಸಾದಿ ತಪ್ಪ ಒಂದುಂಡು ದೂರಿಯರು ಗ್ಯಾಸ್ ಸಮಸ್ಯೆ ಉಂಡು ಅವಿನ ಕೇಂದ್ರ ಸರ್ಕಾರ ಒತ್ತನೋಡು ಮಾತ ಸರಿ ಉಂಡು ಜನಕ್ಲಿನ ತಾದಿ ತಪ್ಪವನ್ನು ಸರಿಯತ್ತು ನಿಜ ಸಂಗತಿನ ಸರ್ಕಾರ ಜನಕ್ಲಿನ ದುಂಬುದಿ ಓಡೊಂದು 60 ಮಲ್ತೆರು ಗ್ಯಾಸ್ ಕೊರತೆ ಮರ್ದು ಉತ್ಪತ್ತಿದ ಮಿತ್ತ ಪರಿಣಾಮ ಬೀರ್ತಂಡು ಈ ತೊರ್ತುಗೆ ಕೆಲವು ಮರ್ದಲಿನ ಬೆಲೆ ಏರ್ತಂಡು ಬೆಲೆ ಏರಂದಿನಂಚ ಕೇಂದ್ರ ಸರ್ಕಾರ ಗುಮನ ಕೊರಡು ಕೊರೋನಾ ಸ್ಥಿತಿಗತಿ ನೆಂಪ ಹೊಂದಿತ್ತದ ಕೇಂದ್ರ ಸರ್ಕಾರ ಜಾಗ್ರತೆಡು ಪಜ್ಜೆದಿ ಓಡೊಂದು ದಿನೇಶ್ ಗುಂಡೂರಾವ್ ಪಂಡಿರು. ಸಮಸ್ಯೆ ಅಂತ ಹೇಳಿದ್ರೆ ಈಗ ಸಹಜವಾಗಿ ಸಮಸ್ಯೆ ಆಗುತ್ತೆ. ಯಾಕೆಂತ ಹೇಳಿದ್ರೆ ಕೆಲವು ವೆಸ್ಟ್ ಏಷ್ಯಾದಿಂದ ಬರುವಂಥ ಔಷಧಿಗಳು ಸಪ್ಲೈ ಸ್ವಲ್ಪ ನಮ್ಮ ಒಂದು ಸರ್ಕಾರದಲ್ಲಿ ನಮ್ಮ ಮೆಡಿಕಲ್ ಸಪ್ಲೈಸ್ ಕಾರ್ಪೊರೇಷನ್ ಟೆಂಡರ್ಗಳು ಕರೆದಿದ್ದೀವಿ. ಅವ್ರು ಸ್ವಲ್ಪ ಸಮಯ ಕೇಳ್ತಾ ಇದ್ದಾರೆ. ಪರ್ಚೇಸ್ ಆರ್ಡರ್ಗಳೆಲ್ಲ ಕೊಟ್ಟಿದ್ದೀವಲ್ಲ, ಅವ್ರಿಗಿನ್ನೂ ನಮಗೆ ಡೆಲಿವರಿ ಮಾಡೋದಕ್ಕೆ ಈಗ ಸದ್ಯಕ್ಕೆ ಆಗ್ತಾಯಿಲ್ಲ, ಇನ್ನೂ ಒಂದು 30 ದಿವಸ ಸಮಯ ಕೊಡಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ಮತ್ತು ಕೆಲವು ತಯಾರಿಕರಿಗೂ ಕೂಡ ಅವ್ರಿಗೆ ಇಂಗ್ರೀಡಿಯೆಂಟ್ಸ್ ಬರೋದ್ರಲ್ಲಿ ಸ್ವಲ್ಪ ತೊಂದರೆ ಆಗ್ಬೋದು ಅಂತ ಅವರು ಕೂಡ ನಮಗೆ ತಯಾರಕರು ಕೂಡ ಪತ್ರ ಬರೆದಿದ್ದಾರೆ. ಮತ್ತು ಗ್ಯಾಸಿಂದ ಇಲ್ಲಿ ಸ್ಥಳೀಯ ಮ್ಯಾನುಫ್ಯಾಕ್ಚರರ್ಸ್ ಏನಿದ್ದಾರೆ, ಈ ಗ್ಯಾಸ್ ಸಪ್ಲೈ ತೊಂದರೆ ಆದರೆ ಸದ್ಯಕ್ಕೇನಿಲ್ಲ, ಬಟ್ ಇದೇ ಥರ ಇನ್ನೂ ಸ್ವಲ್ಪ ಕಷ್ಟ ಆದರೆ ಸಮಸ್ಯೆ ಆಗ್ಬೋದು, ಏನು ಡೀಸೆಲ್ ಮತ್ತು ಗ್ಯಾಸ್. ನೋಡೋಣ, ಸದ್ಯಕ್ಕೆ ಏನು ಆತಂಕ ಪಡಬೇಕಾಗೇನಿಲ್ಲ. ಆದರೆ ಅಲ್ಲಿ ಕದನ ವಿರಾಮ ಆದರೆ ಖಂಡಿತ ನಮಗೆ ಆ ಸಮಸ್ಯೆ ಬಗ್ಗೆ ನೋಡಿ. ಇದು ಎಲ್ಲ ರೀತಿಯ ತೊಂದರೆಗಳಾಗುತ್ತಲ್ಲ, ಯಾಕಂದರೆ ಆಯಿಲ್ ಪೆಟ್ರೋಲಿಯಂ ಸೆಕ್ಟರಲ್ಲಿ ಯಾವುದೇ ಒಂದು ನಾವು ನೋಡಿದಾಗ ಅದು ಬಿಟುಮಿನ್ ಇರ್ಬೋದು, ಅಥವಾ ಫಾರ್ಮಸ್ಯೂಟಿಕಲ್ ಇದರ ಇಂಡಸ್ಟ್ರಿ ಇರ್ಬೋದು, ಅಥವಾ ಯಾಕಂದರೆ ಎಲ್ಲ ಇವತ್ತು ಪ್ರತಿಯೊಂದಕ್ಕೂ ಕೂಡ ಅನೇಕ ಕಂಪನಿಗಳಿಗೆ ತಯಾರಿಕರಿಗೆ ಫ್ಯೂಲ್ ಬೇಕು, ಗ್ಯಾಸ್ ಬೇಕು, ಡೀಸೆಲ್ ಬೇಕು, ಹೋಟೆಲ್ ರಿಟೇಲ್ ಬಿಸ್ನೆಸ್ ಮಾಡೋರಿಗೂ ಕೂಡ ಬೇಕಾಗ್ತದೆ. ಸೊ ಎಲ್ಲ ಇಂಟರ್ ಕನೆಕ್ಟೆಡ್ಡು. ಆದ್ದರಿಂದ ಇವತ್ತು ಕೇಂದ್ರ ಸರ್ಕಾರ ಇದು ಆಗದಿರೋ ಥರ ನೋಡ್ಕೋಬೇಕು. ಅಲ್ಲಿಂದ ಬರದೇ ಇದ್ದರೆ ಪರ್ಯಾಯವಾಗಿ ಬೇರೆ ಕಡೆಯಿಂದ ತೊಗೊಂಡು ಸರಬರಾಜು ಆಗೋ ಥರ ಮಾಡಬೇಕು. ಬೇರೆ ಬೇರೆ ದೇಶಗಳಿಂದ ಅದನ್ನು ಖರೀದಿ ಮಾಡುವಂಥದ್ದಕ್ಕೆ ವ್ಯವಸ್ಥೆಗಳು ಮಾಡಬೇಕಾಗ್ತದೆ ಕೇಂದ್ರ ಸರ್ಕಾರ. ಇದಕ್ಕೆ ಭಾಳ ದೊಡ್ಡ ಜವಾಬ್ದಾರಿ ಅವ್ರ ಮೇಲಿದೆ. ಸಮಸ್ಯೆ ಇದೆ, ಸೊ ಸ್ಪಷ್ಟವಾಗಿ ಹೇಳಬೇಕು ಸಮಸ್ಯೆ ಇದೆ ಅಂತ. ಸುಮ್ಮನೆ ಸಮಸ್ಯೆ ಇಲ್ಲ ಅಂತ ಹೇಳುವಂಥದ್ದು ಈಗ ಅನೇಕ ಕಡೆ ಇವತ್ತು 50%ಗೆ ಬಂದಿದೆ. ಮತ್ತು ಅನೇಕ ಬಿಸ್ನೆಸ್ಗಳು ಕೂಡ ಅವರು ತಯಾರಿಕೆ ಕೂಡ 50%ಗೆ ಇಳಿಸಿದ್ದಾರೆ. ಆದ್ದರಿಂದ ಈ ಸಮಸ್ಯೆ ಇದೆ, ಇಲ್ಲ ಅಂತ ಹೇಳೋಕ್ಕೆ ಹೋಗಬಾರ್ದು. ಈಗ ಜನರಿಗೆ ಸ್ಪಷ್ಟವಾದಂಥ ವಿಷಯಗಳು ತಿಳಿಸ್ಬೇಕು. ಯಾಕಂತ ಹೇಳಿದ್ರೆ ಸುಮ್ಮನೆ ದಾರಿ ತಪ್ಪಿಸ್ಬಿಟ್ಟು ನಾವು ಏನೋ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ಕೊಳ್ಳೋದು ಇದು ಯುದ್ಧ ಆಗ್ತಾ ಇರುವಂಥದ್ದು. ನಾವೇನು ಕೇಂದ್ರ ಸರ್ಕಾರನ ನೀವೇ ಹೊಣೆ ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ಇದನ್ನು ಏನು ಸಮಸ್ಯೆ ಇಲ್ಲ ಅಂತ ಯಾಕೆ ಹೇಳಬೇಕು? ಸಮಸ್ಯೆ ಇದೆ, ಅದಕ್ಕೋಸ್ಕರ ಅದ್ರ ಬಗ್ಗೆ ಹೇಗೆ ನಿರ್ವಹಣೆ ಮಾಡಬೇಕು, ಪರ್ಯಾಯ ವ್ಯವಸ್ಥೆ ಏನು ಮಾಡಬೇಕು, ಏನು ಮಾಡ್ತಾಯಿದ್ದೀವಿ ಅದೆಲ್ಲವನ್ನು ಕೂಡ ಜನರ ಮುಂದೆ ಇಡಬೇಕು ಸ್ಪಷ್ಟವಾಗಿ. ನಾನು ಅದನ್ನೇ ಆಗ್ರಹಿಸ್ತೀನಿ, ಕೇಂದ್ರ ಸರ್ಕಾರ ನಿಜಾಂಶಗಳನ್ನು ಸ್ಪಷ್ಟವಾಗಿ ಇಡಲಿ. ಅದಕ್ಕೂ ಬಟ್ ತೊಂದರೆ ಇದೆಯಲ್ಲ, ತೊಂದರೆ ಎಲ್ಲ ಕಡೆ ಇವತ್ತು ಕಮರ್ಷಿಯಲ್ ಗ್ಯಾಸ್ಗೆ ತೊಂದರೆ ಇದೆ, ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ, ಆಯಿತಾ? ಸೊ ಅದಕ್ಕೋಸ್ಕರ ಅದನ್ನು ಇಟ್ಕೊಂಡು ನಾವು ಮುಂದೆ ಏನು ಮಾಡಬೇಕು ಅದನ್ನು ಖಂಡಿತವಾಗಿಯೂ ಸಮಸ್ಯೆ ಇಲ್ಲ ಅಂತ ಹೇಳ್ಕೊಂಡು ಸಮಸ್ಯೆ ಇದ್ದಾಗ ಇಲ್ಲ ಅಂತ ಹೇಳಿದ್ರೆ ಏನು ಪ್ರಯೋಜನ? ಕಮ್ಮಿ ಆಗಿಲ್ಲ, ಅವ್ರ ಬೆಲೆ ಏರಿಕೆ ಆಗಿದೆ. ಈಗ ಬೆಲೆ ಕೆಲವು ಮೆಡಿಸಿನ್ಸ್ ಎಲ್ಲ ಬೆಲೆ ಏರಿಕೆಯಾಗಿದೆ. ಯಾಕೆಂತ ಹೇಳಿದ್ರೆ ಅದರ ಒಂದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಹೆಚ್ಚಾಗಿದೆ, ಔಷಧಿಗೆ ಅಗತ್ಯ ಇಂಗ್ರೀಡಿಯೆಂಟ್ಸ್ ಕಾಸ್ಟ್ ಹೆಚ್ಚಾಗಿದೆ. ಸೊ ಅದು ಇವತ್ತು ಒಂದು ವಿಷಯ ಇರುವಂಥದ್ದು. ಕೆಲವು ಮೆಡಿಸಿನ್ಸ್ ಹೆಚ್ಚು ಮಾಡಿರುವಂಥದ್ದು ಆಗಿದೆ. ಅದ್ರ ಬಗ್ಗೆಯೂ ಕೂಡ ಕೇಂದ್ರ ಸರ್ಕಾರ ಗಮನ ತಗೊಳ್ಬೇಕಾಗ್ತದೆ, ಇದನ್ನು ಹೆಚ್ಚು ಆಗದೇ ಇರೋ ಥರ ನೋಡ್ಕೊಳ್ಳೋದಕ್ಕೆ. ಮತ್ತು ಔಷಧಿಗಳನ್ನು ಸರಿಯಾದ ರೀತಿ ಸಿಗೋದಕ್ಕೂ ಕೂಡ ಸದ್ಯಕ್ಕೆ ನನಗೆ ಸಮಸ್ಯೆ ಇದೆ ಅಂತ ಹೇಳೋದಿಲ್ಲ. ಆದರೆ ಸ್ವಲ್ಪ ನಾವು ಈ ಕದನ ವಿರಾಮ ಆಗುವಂಥದ್ದು ಭಾಳ ಮುಖ್ಯ ಇದೆ. ಯಾಕಂದರೆ ಇದು ಬೇರೆ ಬೇರೆ ಅನೇಕ ಸೆಕ್ಟರ್ಗಳಲ್ಲಿ ಇವತ್ತಿನ ದಿವಸ 50%ಗೆ ಬಂದುಬಿಟ್ಟಿದೆ. ಕೋವಿಡ್ ಸಂದರ್ಭದಲ್ಲಿ ಯಾವ ಥರ ಆಗಿತ್ತು ಆ ಥರ ಪರಿಸ್ಥಿತಿ ಅನೇಕ ಸೆಕ್ಟರ್ಗಳಲ್ಲಿ ಬಂದಿದೆ. ಅದಕ್ಕೋಸ್ಕರ ನಾವು ಇದನ್ನು
ಎಚ್ಚರಿಕೆಯಿಂದ ಮುಂದಿನ ದಿವಸಗಳಲ್ಲಿ ನಾವು ಹೆಜ್ಜೆ ಇಡಬೇಕಾಗ್ತದೆ. ಕುಡ್ಲದ ಸೈಂಟ್ ಅಲೋಷಿಯಸ್ ವಿಶ್ವವಿದ್ಯಾನಿಲಯದ ಜತೆ ಕುಲಾಧಿಪತಿ ಸಂಸ್ಥೆಲಿನ ರೆಕ್ಟರ್ ಧರ್ಮಗುರು ಮೆಲ್ವಿನ್ ಜೆ ಪಿಂಟೋ ಶುಕ್ರಾರ ತೀರಿಯರು ಅರೆಕು 53 ವರ್ಷ ಪ್ರಾಯ ಆದಿತ್ತಂಡು. ಕುಡ್ಲದ ಸೈಂಟ್ ಅಲೋಷಿಯಸ್ ವಿಶ್ವವಿದ್ಯಾನಿಲಯದ ಜತೆ ಕುಲಾಧಿಪತಿ ಅಲೋಷಿಯಸ್ ಸಂಸ್ಥೆಲಿನ ರೆಕ್ಟರ್ ಬೊಕ್ಕ ಕುಡ್ಲ ಜೆಸ್ವಿಟ್ ಎಜುಕೇಷನಲ್ ಸೊಸೈಟಿದ ಒತ್ತುಗುರ್ಕಾರಿರು ಧರ್ಮಗುರು ಮೆಲ್ವಿನ್ ಜೆ ಪಿಂಟೋ ಶುಕ್ರವಾರ ತೀರಿಯರು ಅರೆಗು 53 ವರ್ಷ ಪ್ರಾಯ ಆದಿತ್ತಂಡು. 1953 ಪುಟದಿನ ಮೆಲ್ವಿನ್ ಜೆ ಪಿಂಟೋ ಸೈಂಟ್ ಅಲೋಷಿಯಸ್ ಶಾಲೆ ಬೊಕ್ಕ ಕಾಲೇಜು ಬರವು ಮುಗಿತದ 1981 ಜೆಸ್ವಿಟ್ ಸಂಸ್ಥೆಗೆ ಸೇರ್ದಿತ್ತೆರು. 1997 ಏಪ್ರಿಲ್ 14 ಜೆಸ್ವಿಟ್ ಗುರುಕುಲಾದ ದೀಕ್ಷೆ ತೊಂದೇರು. ಶಾಲಾ ಆಡಳಿತಡು ಡಿಪ್ಲೊಮದ ಒಟ್ಟುಗು ಇಂಗ್ಲಿಷ್ MA ಶಿಕ್ಷಕ ಶಿಕ್ಷಣಡು ಸ್ನಾತಕೋತ್ತರ ಪದವಿ ಸೈಕಾಲಜಿ ಬೊಕ್ಕ ಕೌನ್ಸಿಲಿಂಗ್ ಡಿಪ್ಲೊಮೊ ಪಡೆದಿದ್ದರು. 1996 ಬೊಕ್ಕ 1999 ನಡುಟು ಹಾಸನದ ಸೇಂಟ್ ಜೋಸೆಫ್ ಪ್ರಾಥಮಿಕ ಬೊಕ್ಕ ಪ್ರೌಢಶಾಲೆಡು ಮುಖ್ಯ ಉಪಾಧ್ಯಾಯರಾದಿದ್ದರು. ಅವಳು ಸೇಂಟ್ ಜೋಸೆಫ್ ಇಂಡಿಯನ್ ಪದವಿ ಪೂರ್ವ ಕಾಲೇಜ್ ತಾಪನೆ ಮಲ್ತಿನ ಮೆಲ್ವಿನ್ ಪಿಂಟೋ 2007 ಮುಟ್ಟ ಪ್ರಿನ್ಸಿಪಾಲರಾದಿದ್ದರು. 2007 2011 ಮುಟ್ಟ ಕುಡ್ಲದ ಸೈಂಟ್ ಅಲೋಷಿಯಸ್ ಪ್ರೌಢಶಾಲೆದ ಮುಖ್ಯ ಉಪಾಧ್ಯಾಯರಾದ 5 ಬುಕ್ಕ 2016 ಮುಟ್ಟ ಹಾಸನದ ಸೇಂಟ್ ಜೋಸೆಫ್ ಪದವಿ ಪೂರ್ವ ಕಾಲೇಜ್ ಪ್ರಿನ್ಸಿಪಾಲರಾದಿದ್ದರು. ರೋಮುಡು ವ್ಯಾಟಿಕನ್ ಕಮ್ಯುನಿಕೇಷನ್ಸ್ ಬೊಕ್ಕ ರೇಡಿಯೋ ಸಂಸ್ಥೆಡು ಏಷ್ಯಾ ಬೊಕ್ಕ ಭಾರತೀಯ ಭಾಷೆಲೆಗಾದ ಐತ ಇಂಗ್ಲಿಷ್ ಡೆಸ್ಕ್ ವಿಭಾಗಡು ಕೆಲಸ ಮಲ್ತದಿದ್ದರು. ಧಾರವಾಡದ ಜೆಸ್ವಿಟ್ ಅಧ್ಯಯನ ಕೇಂದ್ರ ವಿದ್ಯಾನಿಕೇತನದ ಸುಪೀರಿಯರ್ ಆಪ್ ನಡೆದು ದುಂಬು 2017 2 ವರ್ಷ ಕುಡ್ಲ ವಲೆನ್ಶಿಯಾದ ಫಾತಿಮಾ ರಿಟ್ರೀಟ್ ಹೌಸ್ದ ಸುಪೀರಿಯರ್ ಬೊಕ್ಕ ನಿರ್ದೇಶಕರಾಗಿದ್ದರು ಧರ್ಮಗುರು ಮೆಲ್ವಿನ್ ಜೆ ಪಿಂಟೋ. ಪುರಲ್ದ ಚೆಂಡು ಉಚ್ಚೆಯ ತುಳುನಾಟಿಡೆ ಭಾರಿ ಇಸಸಾವಾಯಿನ ಉಚ್ಚೆಯ ಆದಿತ್ತದು ತೇರ್ಡು ದುಂಬತ್ತ 5 ದಿನದ ಚೆಂಡು ಉಚ್ಚೆಯ ನಡುತೊಂದಿತ್ತದು ಶುಕ್ರಾರ ಕಡೆ ಚೆಂಡು ಉಚ್ಚೆಯ ಬೊಳ್ಳಿ ತೇರು ಬೊಕ್ಕ ಆಳು ಪಲ್ಲೆಂಕಿ ತೇರು ನಡುತಂಡು. 1 ತಿಂಗಳು ವರ್ಷದ ಜಾತ್ರೆ 5 ದಿನ ಚೆಂಡು ಉಚ್ಚೆಯ ಶ್ರೀ ರಾಜರಾಜೇಶ್ವರಿ ದೇವಿನ ಮಣ್ಣದ ಮೂರ್ತಿ ಪ್ರಧಾನ ದೇವರು ರಾಜರಾಜೇಶ್ವರಿ ಆದಿತ್ತಂಡಲ ತೇರು ಶ್ರೀ ಸುಬ್ರಹ್ಮಣ್ಯ ದೇವರಿಗೂ ಜಾತ್ರೆಡು ಊರಡೆ ಬುಳೆಪಾಯಿನ ಬಚ್ಚಂಗಾಯ್ದ ಬಾರಿ ಬೇರ ಒಂದು ಪುರಾಲದ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ವಿಶೇಷತೆ ಆದುಂಡು. ಚೆಂಡು ಉಚ್ಚೆಯ ತುಳುನಾಡಿಡು ಬೇತೆ ಬೇತೆ ಕ್ಷೇತ್ರಗಳಿತ್ತಂಡಲ್ಲ ಪುರಾಲ್ದ ಕ್ಷೇತ್ರದ ಜಾತ್ರೆ ಪುರಾಲ್ದ ಚೆಂಡು ಪಂಡದೆ ಮಲ್ಲ ಪುದರ್ ಪಡಿತಂಡು. ಬಂಟ್ವಾಳ ತಾಲೂಕು ಕರಿಯಂಗಳ ಗ್ರಾಮದ ಪುರಾಲು ಪಂಡದೆ ಪುದರ್ ಪೋಯಿನ ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನಡು ನಡಪುನ ತೇರಿಡ್ದು ದುಂಬತ್ತ 5 ದಿನದ ಚೆಂಡು ಉಚ್ಚೆಯ ನಡತೊಂದುಂಡು. ಸುರುತ ದಿನ ಕೊಡಿ ಚೆಂಡು ಕುಮಾರ ತೇರು, ರಡ್ಡನೆ ಚೆಂಡು ದಾನಿ ಪೂತೇರು, 3ನೇ ಚೆಂಡು ದಾನಿ ಸೂರ್ಯಮಂಡಲ ತೇರು, 4ನೇ ಚೆಂಡು ದಾನಿ ಚಂದ್ರಮಂಡಲ ತೇರದ ಉಚ್ಚೆಯಾದ ಶುಕ್ರವಾರ 5ನೇ ದಿನ ಕಡೆ ಚೆಂಡು ನಡತಂಡು. ಶ್ರೀದೇವಿ ಚಂಡ ಮುಂಡೇರ್ನ ತರೆನು ಚೆಂಡು ಕುಟ್ಟುನೇನು ನೆಂಪು ಮಲ್ತೊಂದು ಕಡೆ ಚೆಂಡು ಕೊಬ್ಬುದು ಮುಗಿ ನೀಡಿದ ಬೊಕ್ಕ ಬೊಳ್ಳಿ ತೇರು ಆಳು ಪಲ್ಲೆಂಕಿ ತೇರು ನಡತಂಡು. ಊರು ಪರ ಊರ ಭಾರಿ ಜನ ಭಕ್ತರು ಪಾಲ್ದಿತ್ತೊಂಡೆರು. ಆಡಳಿತ ಬೊಕ್ಕ ಆನುವಂಶಿಕ ಮುಕ್ತೇಸರರು ಡಾಕ್ಟರ್ ಮಂಜಯ್ಯ ಶೆಟ್ಟಿ, ಕಾರ್ಯತೋರಣಾಧಿಕಾರಿ KP ಚಂದ್ರಮೋಹನ್, ಪವಿತ್ರ ಪಾಣಿ, ಆನುವಂಶಿಕ ಮುಕ್ತೇಸರರು ಅಡಿಗೇರು ಮಾಧವ ಭಟ್, ಆನುವಂಶಿಕ ಮುಕ್ತೇಸರರು ಚೇರ ಸೂರ್ಯನಾರಾಯಣ ರಾವ್, ಸಾರಸೀಮೆದ ಭಕ್ತರು ಈ ಪುರ್ತುಡಿತ್ತರು. ಈ ಸರ್ತಿ 29 ದಿನದ ಜಾತ್ರೆ ನಡತೊಂದಿತ್ತದು. ಶನಿವಾರ ತೇರು, ಐತಾರ ಆರಾಟ, ದೇವರಿನ ಜಳಕ, ಕೊಡಿಜಾದು ಮಂಗೃತಾಯ ನೇಮ, ಸೋಮವಾರ ಪ್ರಧಾನ ದೈವ ಕೊಡಮಂದಾಯ ನೇಮ ನಡಪೆರೆ ಉಂಡು.
ಉಳ್ಳಾಲದ ಮಂತ್ರನಾಟ್ಯ ಕಲಾ ಗುರುಕುಲದ ನಿರ್ದೇಶಕಿ ಉಳ್ಳಾಲ ಬಂಟಿಕೊಟ್ಟೆದ ಭರತನಾಟ್ಯ ಗುರು ವಿದ್ವಾನ್ ಶ್ರಾವಣ್ ಉಳ್ಳಾಲ ಉಸಿರುಜಾಂದೆ ಆದ ತೀರ್ನ ಬೇಜಾರ್ದ ಸಂಗತಿ ನಡೆದದಂಡು ಇಂಚಿಪದ ವರ್ಷಡು ಉಸಿರುಜಾಂದೆ ಆದಿತ್ಯನ ಭರತನಾಟ್ಯ ಗುರು ಶ್ರಾವಣ್ ಉಳ್ಳಾಲ್ ತೀರ್ತೆರು ಉಳ್ಳಾಲದ ಮಂತ್ರನಾಟ್ಯ ಕಲಾ ಗುರುಕುಲದ ನಿರ್ದೇಶಕಿಯರು ಉಳ್ಳಾಲ ಬಂಡಿಕೊಟ್ಟೆದಾರ್ ಆದಿತ್ಯನ ಶ್ರಾವಣ್ ನಾಟ್ಯಗುರು ಉಳ್ಳಾಲ ಮೋಹನ ಕುಮಾರ್ ಬೊಕ್ಕ ಸಂಸ್ಥೆದ ಮರ್ಯಾದಿ ಗುರ್ಕಾರ್ದಿ ಶಕೀಲಾ ಜನಾರ್ದನ ಮುಕ್ಲಿನ ಮಾರ್ಗದರ್ಶನಡು ತಾಪನೆ ಆದಿತ್ಯನ ಮಂತ್ರನಾಟ್ಯ ಕಲಾ ಗುರುಕುಲನು ಸಮರ್ಥವಾದ ನಡಪಾ ಒಂದು ಬರವು ಕಲ್ಪುನ ಪಾಕ ಜೋಕ್ಲೆಗ್ ಭರತನಾಟ್ಯ ಕಲ್ಪಾದಿತ್ತೆರು ಪಂದನಲ್ಲೂರು ನಮೂನೆದ ಭರತನಾಟ್ಯನು ದೇಶದ ಉದ್ದ ಕೆಳಗು ಪೊಲಬು ಮಲ್ತು ಕೊರ್ದು ಒರಿಸ್ಸಾ ಪಶ್ಚಿಮ ಬಂಗಾಳ ಕೇರಳ ತಮಿಳುನಾಡು ಮಹಾರಾಷ್ಟ್ರ ಆಂಧ್ರಪ್ರದೇಶ ತೆಲಂಗಾಣ ಗುಜರಾತ್ ಇಂಚ ಪಾಕ ಕಡೆಟ್ ಪ್ರದರ್ಶನ ಕೊರ್ದಿತ್ತೆರು ಪಿದಾಯಿ ದೇಶುಲಡು ವಿದ್ವಾನ್ ಶ್ರಾವಣ್ ಭರತನಾಟ್ಯ ಕೂಚುಪುಡಿ ಕಥಕ್ ಒಡಿಸ್ಸಿ ಬೊಕ್ಕ ಯಕ್ಷಗಾನ ಸೇರಿಕೆದ ಪ್ರದರ್ಶನ ಕೊರ್ತಿತ್ತೆರು ಭರತನಾಟ್ಯಡು ಸ್ನಾತಕೋತ್ತರ ಪದವಿ ಪಡೆದಿತ್ತನ ಆರ ವೀಣೆ ಸಂಗೀತಗಾರೆಲ್ಲ ಆತಿತ್ತೆರು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಆರ್ಯಭಟ ಪ್ರಶಸ್ತಿ ಪಡೆದಿತ್ತನ ವಿದ್ವಾನ್ ಶ್ರಾವಣ್ ಉಳ್ಳಾಳ್ ನಮ್ಮ ಕುಡ್ಲ ಚಾನಲ್ ನಡಪಾದ್ನ ನಲಿಕೆ ಭಜನಾ ಪಂಥದ ತೀರ್ಪುಗಾರರಾದ್ಲ ಸಹಕಾರ ಕೊರ್ದಿತ್ತೆರು ದಕ್ಷಿಣ ಕನ್ನಡ ಜಿಲ್ಲೆಡು 4 ಸರ್ಕಾರಿ ಆಸ್ಪತ್ರೆಯಲ್ಲಿನ ಒಟ್ಟುಗೂ ಖಾಸಗಿ ಆಸ್ಪತ್ರೆಯಲ್ಲಿನ ಜೊತೆ ಸೇರಿಕೆಗೆ ನಿರ್ಧಾರ ಮತದಂಡದ ರಾಜ್ಯದ ಆರೋಗ್ಯ ಮಂತ್ರಿ ದಿನೇಶ್ ಗುಂಡೂರಾವ್ ಕುಡ್ಲಡು ಪಂತೆರು ಬಂಟ್ವಾಳ ಬೊಕ್ಕ ಬೆಳ್ತಂಗಡದ ತಾಲೂಕು ಸರಕಾರಿ ಆಸ್ಪತ್ರೆಲು ಬೆದ್ರೆ ಬೊಕ್ಕ ವಿಟ್ಲ ಸಮುದಾಯ ಆರೋಗ್ಯ ಕೇಂದ್ರಲಿನ ಒಟ್ಟುಗೂ ಬೆದ್ರದ ಆಳ್ವಾಸ್ ಮೆಡಿಕಲ್ ಕಾಲೇಜ್ ಕುಡ್ಲದ ಎಜೆ ಮೆಡಿಕಲ್ ಕಾಲೇಜ್ ಬೊಕ್ಕ ದೇರ್ಲಕಟ್ಟದ ಎನಪೋಯ ಮೆಡಿಕಲ್ ಕಾಲೇಜಿನ ಜೊತೆ ಸೇರಿಕೆಗೆ ವ್ಯವಸ್ಥೆ ಮಲ್ತೊಂಡು ರಾಜ್ಯದ ಆರೋಗ್ಯ ಬೊಕ್ಕ ಕುಟುಂಬ ಕಲ್ಯಾಣ ಮಂತ್ರಿ ದಿನೇಶ್ ಗುಂಡೂರಾವ್ ಕುಡ್ಲಡು ಪಂತೆರು ಈ ಒಪ್ಪಂದದಂಚ ಸರಕಾರಿ ಆಸ್ಪತ್ರೆಲೆಡು ಖಾಸಗಿ ವೈದ್ಯರೆಡ್ದು ಎಡ್ಡಿನ ತೆರಿನ ವೈದ್ಯಕೀಯ ಸೇವೆ ತಿಕ್ಕೆರೆ ಉಂಡು ಇಂದಿಟ್ಟು ಒವೇ ಪಣವು ವ್ಯವಹಾರ ಇಚ್ಚಿ ಸರಕಾರಿ ಆಸ್ಪತ್ರೆಲು ಪ್ರಯೋಗಶಾಲೆಲು ಆತ ಪನ್ಪುನವು ತಪ್ಪು ಎನ್ನಿದನವು ಆದುಂಡು ವೆನ್ಲಾಕ್ ಆಸ್ಪತ್ರೆದ ಒಟ್ಟುಗೂ ಕೆಎಂಸಿ ಒಡಂಬಡಿಕೆ ಮಲ್ತೊಂದುಂಡು ವೆನ್ಲಾಕ್ ಪ್ರಯೋಗಶಾಲೆ ಆತಂಡ ಅಂದು ಮಂತ್ರಿಯರು ಪ್ರಶ್ನೆ ಪಾಡಿಯರು ರಾಜ್ಯದ ಮಾತಾ ಮೆಡಿಕಲ್ ಕಾಲೇಜಿಲು ಒಂದುವೇ ರೀತಿ ಸರಕಾರಿ ಆಸ್ಪತ್ರೆಲಿನ ಒಟ್ಟುಗೂ ಒಪ್ಪಂದ ಮಲ್ತೊನ್ಯರೆ ಸಲಹೆ ಕೊರ್ತುಡುಂದು ಆರೋಗ್ಯ ಮಂತ್ರಿಯರು ತೆರಿಪಾಯರು ನೋಡಿ ಆ ಥರ ಏನಲ್ಲ. ಇವಾಗ ವೆನ್ಲಾಕು ಕೆಎಂಸಿ ಜೊತೆ ಟೈಅಪ್ ಆಗಿರೋದು ಏನು ಅದು ಪ್ರೈವೇಟ್ ಲಾಬಿಗೆ ಮಣಿದಿದ್ದೀವ. ನಾವು ಇವತ್ತು ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂಟ್ವಾಳ ತಾಲೂಕು ಆಸ್ಪತ್ರೆ, ಆಮೇಲೆ ನಮ್ಮ ಬೆಳ್ತಂಗಡಿ ತಾಲೂಕು ಆಸ್ಪತ್ರೆ, ಮೂಡುಬಿದ್ರಿ CHC ಮತ್ತು ವಿಟ್ಲ CHC 4 ಕೂಡ ನಾವು ಎನಪೋಯ ಮತ್ತು ಆಳ್ವಾಸ್ ಮತ್ತು ಎಜೆ ಆಸ್ಪತ್ರೆ ಜೊತೆ ಟೈಅಪ್ ಮಾಡ್ತಾಯಿದ್ದೀವಿ. ಇದರಲ್ಲಿ ಯಾರ್ದು ದುಡ್ಡು ಕಾಸಿನ ವ್ಯವಹಾರ ಏನೂ ಇಲ್ಲ. ಅವರ ಒಂದು ತಜ್ಞ ವೈದ್ಯರು ಮತ್ತು ಬೇರೆ ಬೇರೆ ವೈದ್ಯಕೀಯ ಸೇವೆಗಳನ್ನು ನಮ್ಮ ಆಸ್ಪತ್ರೆಯಲ್ಲಿ ಬಂದು ಕೊಡ್ತಾರೆ. ಅವರು ಮೆಡಿಕಲ್ ಕಾಲೇಜ್ಗಳಿಂದ ಇದನ್ನು ನಾವು ಅಳವಡಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ. ಮತ್ತು ಅವರಿಗೆ ನಮ್ಮ ಇದರಲ್ಲೇನು ಬೇರೆ ನಮ್ಮಿಂದ ಪೇಷಂಟ್ಗಳೇನು ಅವರ ಆಸ್ಪತ್ರೆಗೂ ಕೂಡ ಏನು ಹೋಗೋದಿಲ್ಲ. ಎಮರ್ಜೆನ್ಸಿ ಇದ್ದರೆ ಮಾತ್ರ, ಇಲ್ಲದೆ ಹೋದರೆ ಎಲ್ಲ ಸೇವೆಗಳನ್ನು ಉನ್ನತ ತಜ್ಞ ಸೇವೆಗಳನ್ನು ಇಲ್ಲಿ ಈ ಆಸ್ಪತ್ರೆಗಳು ನೀಡಬೇಕು ಅಂತ ಮಾಡ್ತಾಯಿದ್ದೀವಿ. ಇದು ರಾಜ್ಯಾದ್ಯಂತ ನಾವು ಎಲ್ಲ ಮೆಡಿಕಲ್ ಕಾಲೇಜ್ಗಳು ಈಗ ಜಿಲ್ಲಾ ಆಸ್ಪತ್ರೆ ಅಥವಾ ತಾಲೂಕು ಆಸ್ಪತ್ರೆಗಳನ್ನು ನೀವು ಈ ರೀತಿಯಾದಂಥ ಒಂದು ಟೈಅಪ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಯಾಕಂದರೆ ಅವ್ರಿಗೂ ಕೂಡ ಅನುಕೂಲ ಆಗ್ತದೆ. NMC ಗೈಡ್ಲೈನ್ಸ್ ಪ್ರಕಾರ ಕೂಡ ಅದಿದೆ. ಆಮೇಲೆ ಅವರಲ್ಲಿರುವಂಥ ಏನು ಡಾಕ್ಟರ್ಸ್ಗೆ ಹೆಚ್ಚು ಇಲ್ಲಿ ಪೇಷಂಟ್ಸನ್ನ ನೋಡುವಂಥದ್ದು ಅವಕಾಶ ಸಿಗ್ತದೆ. ಅವರು ಕೂಡ ತಜ್ಞ ವೈದ್ಯರಿಗೆ ಎಕ್ಸ್ಪೋಜರು ಜಾಸ್ತಿ ಸಿಗ್ತದೆ. ಸೊ ಇಬ್ಬರಿಗೂ ಅನುಕೂಲ ಆಗ್ತಾ ಇರೋದನ್ನ ಮಾಡ್ತೀವಿ. ಏನು ಯಾರು ಇದರಿಂದ ನಾವೀಗ ಎಲ್ಲ ಕರ್ನಾಟಕದಲ್ಲಿರುವಂಥ ಸರ್ಕಾರಿ ಇರ್ಬೋದು ಅಥವಾ ಖಾಸಗಿ ಇರ್ಬೋದು ಎಲ್ಲ ಮೆಡಿಕಲ್ ಕಾಲೇಜ್ಗಳ ಜೊತೆಯಲ್ಲಿ ಈ ರೀತಿಯಾಗಿ ಇವತ್ತಿನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ನಾವು ಪ್ರಾರಂಭ ಮಾಡ್ತಾಯಿದ್ದೀವಿ. ಈಗಾಗಲೇ ತುಮಕೂರಿನ ನಾನು ಸಿದ್ಧಾರ್ಥ ಮೆಡಿಕಲ್ ಕಾಲೇಜು ಜೊತೆ ಮಾತನಾಡಿದ್ದೀನಿ. ಡಾಕ್ಟರ್ ಪರಮೇಶ್ವರ್ ಅವ್ರ ಕಾಲೇಜು, ಅವರು ಕೂಡ ಅಲ್ಲಿಯ ಜಿಲ್ಲಾ ಆಸ್ಪತ್ರೆ ಮತ್ತು ಅಲ್ಲಿಯ ಒಂದು ತಾಲೂಕು ಆಸ್ಪತ್ರೆಯನ್ನು ನಾವು ಒಡಂಬಡಿಕೆ ಮಾಡೋದಕ್ಕೆ ಆಸಕ್ತಿ ಅವರು ತೋರಿಸಿದ್ದಾರೆ. ಅದೇ ರೀತಿ ಎಲ್ಲ ಕಾಲೇಜುಗಳಲ್ಲಿ ಕೂಡ ನೀವು ಇದು ಮಾಡಬೇಕು ಅಂತ ನಾವು ಮೆಡಿಕಲ್ ವೈದ್ಯಕೀಯ ಶಿಕ್ಷಣ ಇಲಾಖೆ ಜೊತೆ ಕೂಡ ಮಾತಾಡ್ತಾ ಇದ್ದೀವಿ. ನಮ್ಮಲ್ಲಿ ಯಾರೂ ಕೂಡ ಪ್ರಯೋಗಶಾಲೆ ಆಗೋದಿಲ್ಲ. ಇಲ್ಲಿ ಅಲ್ಲಿರುವಂಥ ವೈದ್ಯರು, ತಜ್ಞ ವೈದ್ಯರು, ಸಿಬ್ಬಂದಿಯವರೆಲ್ಲ ಈಗ ವೆನ್ಲಾಕಿಂದ KMCಯಿಂದ ತಜ್ಞ ವೈದ್ಯರೆಲ್ಲ ನಮ್ಮ ವೆನ್ಲಾಕ್ ಆಸ್ಪತ್ರೆಗೆ ಬರ್ತಾಯಿದ್ದಾರೆ. ಇದನ್ನು ಈಗ ವೆನ್ಲಾಕ್ ಪ್ರಯೋಗಶಾಲೆ ಆಗಿದೆಯಾ? ಸೊ ಅವ್ರಿಗೇನು ತಪ್ಪು ಕಲ್ಪನೆ ಇದೆ, ಪೂರ್ತಿ ಮಾಹಿತಿ ಇಲ್ಲ. ನಮ್ಮ ಉದ್ದೇಶ ಅದೇನಲ್ಲ. ಖಾಸಗಿಯವ್ರ ಜೊತೆ ನಾವೇನು ನಮ್ಮ ಆಸ್ಪತ್ರೆ ಏನು ಕೊಡೋಕೆ ಹೋಗ್ತಾ ಇಲ್ಲ. ನಮ್ಮಿಂದ ಯಾವ ಪೇಷಂಟ್ಸನ್ನು ಕೂಡ ಅವರ ಆಸ್ಪತ್ರೆಗೆ ಕಳಿಸ್ಬೇಕು ಅಂತೂ ಕೂಡ ಮಾಡ್ತಾ ಇಲ್ಲ. ಮತ್ತು ನಮ್ಮಲ್ಲಿ ಉಚಿತ ಸೇವೆಯನ್ನು ನಮ್ಮ ಜನರಿಗೆ ಸಿಗುವಂಥದ್ದು ಮಾಡ್ತೀವಿ. ಮತ್ತು ಇನ್ನೂ ಹೆಚ್ಚು ತಜ್ಞತೆ ಇರುವಂಥ ಸೇವೆಗಳನ್ನು, ಇನ್ನೂ ಹೆಚ್ಚು ಬೇರೆ ಬೇರೆ ಡಯಾಗ್ನೋಸ್ಟಿಕ್ ಸರ್ವಿಸಸ್ಗಳನ್ನು ಅವರಿಂದನೂ ಕೂಡ ನಮ್ಮ ಆಸ್ಪತ್ರೆಗೆ ಬರುವಂಥದ್ದು ರೀತಿ ಆಗುತ್ತೆ. ಸೊ ನಮ್ಮ ಸರ್ವಿಸ್ ಜೊತೆಯಲ್ಲಿ
ಅವ್ರದ್ದು ಸೇರಿಕೊಳ್ತದೆ, ಇನ್ನು ಉತ್ತಮ ಮಟ್ಟಕ್ಕೆ ಹೋಗ್ತದೆ. ಸೊ ಅವ್ರಿಗೂ ಅನುಕೂಲ, ನಮಗೂ ಅನುಕೂಲ. ಕಾರ್ಯಕ್ರಮ ಸುಧಾರಿತ ಕೊರ್ಪುನ ಜವನೆ ನಿರೂಪಕೇರ್ ಪರಂಗಿಪೇಟೆ ಅಬ್ಬುಟ್ಟದ ಅಶ್ವಿತ್ ಪನ್ಪುನಾರ್ ಮದರಂಗಿ ಲೇಸದ ಚಾವಡಿಡ್ ಹೃದಯಾಘಾತ ಆದ ತೀರ್ನ ಬೇಜಾರದ ಸಂಗತಿ ಶುಕ್ರವಾರ ರಾತ್ರಿ ನರಿಕೊಂಬು ಗ್ರಾಮದ ನಾಯಲಾಡ್ ನಡೆದಿದೆ. 32 ವರ್ಷ ಪ್ರಾಯದ ಅಶ್ವಿತ್ ಪರಂಗಿಪೇಟೆ ಅಬ್ಬೊಟ್ಟುದಾರ ಆದಿತ್ಯದ ಕಾರ್ಯಕ್ರಮ ಸುಧಾರಿತ ಕೊರ್ಪುನ ನಿರೂಪಕಿರಾದ ಎಟ್ಟೆ ಪುದಾರು ಪಡೆದಿದ್ದರು. ಬಂಟ್ವಾಳ ತಾಲೂಕು ನರಿಕೊಂಬು ಗ್ರಾಮದ ನಾಯಿಲಡು ಶುಕ್ರವಾರ ರಾತ್ರಿ ಮದ್ರಿಂಗಿ ಲೇಸಡ್ ಅಶ್ವಿತ್ ಕಾರ್ಯಕ್ರಮ ಸುಧಾರಿತ ಕೊರೊಂದು ಪುನಗನೆ ಹೃದಯಾಘಾತ ಆದ ಬೂರ್ದರು. ಸಂಬಂಧದಕ್ಲನ ಇಲ್ಲಡು ಲೇಸು ಸುಧಾರ್ತು ಕೊರಿಯರೆ ಚಾವಡಿ ಏರ್ದು ಕಾರ್ಯಕ್ರಮ ಸುರು ಮಲ್ಪುನಕನೆ ಒರೊಡ್ದೊರನೆ ಬೂರ್ನ ಅಶ್ವಿತ್ರೆನ್ ತುರ್ತುಡು ತುಂಬೆ ಖಾಸಗಿ ಆಸ್ಪತ್ರೆಗೂ ಕೊನಂಡಲ ಜೂವ ಒರಿಪಾಯರೆ ಸಾಧ್ಯ ಆಯ್ತಜಿ. ಆತ ಪೊರ್ತುಡೆ ಜೂವ ಪೋತುಣುಂದು ಡಾಕ್ಟರ್ ತೆರಿಪಾದರೆಂದು ತೆರೆದು ಬೈದಂಡ. ಬಂಟ್ವಾಳ ನಗರ ಪೊಲೀಸ್ ಸ್ಟೇಷನ್ ಪೊಲೀಸರು ಈ ಬಗೆಟ್ ಕೇಸದೆ ತೊಂದರೆ. ಬೆದ್ರೆ ತಾಲೂಕು ಇರುವೈಲ್ ಗ್ರಾಮದ ಬೊಲ್ಕಲ್ಗುಡ್ಡೆ ಮಾಡದ ಪೊಸಮಾರಾಯ ಕ್ಷೇತ್ರಡು ಶುಕ್ರವಾರ ಪೊಸಮಾರಾಯ ದೈವದ ಪಿರ ಪ್ರತಿಷ್ಠೆ ಬೊಕ್ಕ ಕಲಶಾಭಿಷೇಕ ನಡೆತಂಡ. ರಾತ್ರಿ ಪೊಸಮಾರಾಯ ದೈವಕ್ಕೂ ನೇಮ ಕೊರ್ದು ಇಂಪು ನಟ್ಟೊಂಡೆರು. ಬೆದ್ರ ತಾಲೂಕು ಇರುವೈಲ್ ಗ್ರಾಮದ ಬುಲ್ಕಲ್ಗುಡ್ಡೆ ಮಾಡ ಪೊಸಮರಾಯ ಪದವದ ಪಿರಾಕದ ಪೊಸಮರಾಯ ಕ್ಷೇತ್ರನು ಸಜ್ಜಿ ಮಲ್ತದು ಶಿಲೆ ಕಲ್ಲಡ್ ಕಟ್ಟದಿತ್ತದು. ಶುಕ್ರವಾರ ಪೊಸಮರಾಯ ದೈವದ ಪಿರ ಪ್ರತಿಷ್ಠೆ ಕಲಶಾಭಿಷೇಕ ಬೊಕ್ಕ ಪಂಚಪರ್ವ ನೇಮ ಅಟ್ಟಣೆ ಮಲ್ತದಿತ್ತರು. ಐ ರಾಘವೇಂದ್ರ ಅಸರಣ್ಣ ಪೌರೋಹಿತ್ಯಡು ಕಾಂಡೆ ಗಣಯಾಗ, ಪ್ರತಿಷ್ಠಾ ಹೋಮ, ಪ್ರಧಾನ ಹೋಮ, ಕಲಶ ಪ್ರತಿಷ್ಠೆ, ಆಶ್ಲೇಷ ಬಲಿ ನಡಪಾಯಿರು. ಕೂವೆಸ್ಥಳ ಬಾಳಿಕೆಡ್ದು ದೈವ ದರ್ಶನುಡು ಫಲ ವಸ್ತುಲಿನ ಕನತಿ ನಡೆದು ಬೊಕ್ಕ ಪೊಸಮರಾಯ ದೈವನು ಪಿರ ಪ್ರತಿಷ್ಠೆ ಮಲ್ತೆರು. ಕೂಪೆಸ್ಥಳ ಬಾಳಿಕೆಡ್ದು ಭಂಡಾರ ಬತ್ತದು ಭಂಡಾರ ಏರಿಡ ಕಲಶಾಭಿಷೇಕ ಮಲ್ತದ ಪಂಚಪರ್ವ ಕರಿತೆರು. ಮಧ್ಯಾಹ್ನ ಮಲ್ಲ ಮಟ್ಟದ ನುಪ್ಪು ಪ್ರಸಾದ ನಡೆತಡ. ಪಯ್ಯಗ ಪೊರ್ತು ಕಂತನಗ ಎಣ್ಣೆ ಬುಡ್ಲ್ಯ ಕೊರ್ದು ರಾತ್ರಿ ಪೊಸಮರಾಯ ದೈವದ ನೇಮ ನಡೆತಂಡ. ಪೊಸಮರಾಯ ಕ್ಷೇತ್ರ ಸೇವಾ ಸಮಿತಿದ ಪದಾಧಿಕಾರಿಗಳು ಸದಸ್ಯರು ಗುತ್ತು ಬರ್ಕೆದಕ್ಕಲು ಇರುವೈಲ್ ಗ್ರಾಮದ ಸುತ್ತಮುತ್ತ ಗ್ರಾಮದ ಬುಕಪರ ಊರ ಭಕ್ತರು ಈ ಪೊರ್ತುಡು ಈತದ ಪೊಸಮರಾಯ ದೈವದ ನೇಮ ತೂದು ಇಂಪು ನಟ್ಟೊಂದು ಬೂಲ್ಯ ಪುರ್ಸಾದ ದೆತ್ತೊಂಡೆರು. ಕೆಂಜಾರ್ ತಾರಾಬಾರಿ ಧೂಮಾವತಿ ದೈವಸ್ಥಾನಡು ನಡತ್ನ ಪಿರ ಪ್ರತಿಷ್ಠೆ ಕಲಶಾಭಿಷೇಕದ ಲೆಕ್ಕೊಡು ಶುಕ್ರವಾರ ಧಾರ್ಮಿಕ ಸಭೆ ನಡೆತಂಡ. ರಾತ್ರಿ ಜುಮಾದಿ ಬಂಟ ದೈವಲಿಗೂ ಇಸೇಸ ನೇಮ ಪರಿವಾರ ದೈವಲಿಗೂ ಕಟ್ಟಲೆ ನೇಮ ಕೊರ್ತು ಇಂಪು ನಟೊಂಡೆರು. ಕುಡ್ಲಾ ತಾಲೂಕು ಪೇಜಾವರ ಮಾಗಣೆ ಕೆಂಜರ್ದ ತಾರಬರಿ ಧೂಮಾವತಿ ದೈವಸ್ಥಾನಡು ಶುಕ್ರವಾರ ಸರಳ ಜುಮಾದಿ ಬಂಟ ದೈವಲಿನ ಪಿರ ಪ್ರತಿಷ್ಠೆ ಕಲಶಾಭಿಷೇಕ ನಡಪಾಯಿನ ಲೆಕ್ಕೊಡು ಧಾರ್ಮಿಕ ಸಭೆ ಬೊಕ್ಕ ರಾತ್ರಿ ವಿಶೇಷ ನೇಮ ಅಟ್ಟಣೆ ಮಲ್ತದಿದ್ದರು. ಧಾರ್ಮಿಕ ಸಭೆಟ್ಟು ಜೀರ್ಣೋದ್ಧಾರ ಸಮಿತಿ ಪ್ರಧಾನ ಕಾರ್ಯಂತರು ದಿನೇಶ್ ಶೆಟ್ಟಿ ಚಿಕ್ಕಪರಾರಿ ಎತ್ಕೊಂಡೆರು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ದುಂಬುದ ಗುರುಕಾರ್ಯರು ದಯಾನಂದ ಕತ್ತಲ್ ಸಾರ್ ಸುರುತಪ್ಪ ತೆರಪಂಡೆರು. ಕಟೀಲು ವಾಸುದೇವ ಆಸರಣ್ಯರು ಧಾರ್ಮಿಕ ಸಭೆನು ಉದೀಪನ ಮಲ್ತೆರು. ವಾಸುದೇವ ಆಸರಣ್ಣ ಕುಲಾಯಿ ಚಿತ್ರಾಪುರ ಮಠದ ಶ್ರೀ ವಿದ್ಯೇಂದ್ರ ತೀರ್ಥ ಸ್ವಾಮೀಜಿ ಬೊಕ್ಕ ಗುರುಪುರ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ಆಶೀರ್ವಚನ ಕೊರಿಯರು. ಶ್ರೀಕಾಂತ್ ಶೆಟ್ಟಿ ಕಾರ್ಕಳ ಧಾರ್ಮಿಕ ಉಪನ್ಯಾಸ ಕೊರಿಯರು. ತಾರಬರಿ ಜುಮಾದಿ ಸಾನ ಪಿರ ಕಟ್ಟರೆ ಪಣೌಸಾಯ ಕೊರ್ನ ಮಹಾದಾನಿನ ಬೊಕ್ಕ ದಾನಿಲೆಗ ಈ ಪೊರ್ತುಡು ತಮ್ಮನದ ಮರ್ಯಾದೆ ಮಲ್ತೆರು. ಬಂಟೆರ್ನೆಯನ್ನೇ ನಾಡವೀರ್ನ ಮಾತೃ ಸಂಘದ ಗುರುಕಾರ್ಯರು ಅಜಿತ್ ಕುಮಾರ್ ರೈ ಮಾಲಾಡಿ ಗುರುಕಾರ್ಯ ವಹಿಸಿದಿದ್ದರು. ಶಾಸಕರು ಉಮಾನತ ಕೋಟ್ಯಾನ್ ಕಟೀಲು ಅನಂತ ಪದ್ಮನಾಭ ಆಸರಣ್ಣ ಅದಾನಿ ಸಂಸ್ಥೆದ ಕಿಶೋರ್ ಆಳ್ವ ಧಾರ್ಮಿಕ ಪರಿಷತ್ ರಾಜ್ಯ ಸದಸ್ಯರು ಮಲ್ಲಿಕಾ ಪಕ್ಕಳ ಜಿಲ್ಲಾ ಸದಸ್ಯರು ಸುಬ್ರಹ್ಮಣ್ಯ ಪ್ರಸಾದ್ ಇಂಚ ಬೇತೆ ಬೇತೆ ವಲಯದ ನಾಯಕಿಯರು
ಬೊಕ್ಕ ಗಡಿಪತ್ತಿ ನಕಲು ಆಡಳಿತ ಜೀರ್ಣೋದ್ಧಾರ ಬೊಕ್ಕ ಬ್ರಹ್ಮಕಲಶ ಸಮಿತಿಯ ಪದಾಧಿಕಾರಿಗಳು ಧಾರ್ಮಿಕ ಸಭೆ ಇಟ್ಟಿದ್ದರು. ನಿತ್ಯ ಶೆಟ್ಟಿ ಎಕ್ಕಾರ್ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ರಾತ್ರಿ ಜುಮಾದಿ ಬಂಟ ದೈವಲೆಗ ಪಿರ ಪ್ರತಿಷ್ಠೆ ಕಲಶಾಭಿಷೇಕದಲ್ಲಿ ಕೊಡು ವಿಶೇಷ ನೇಮ ಕೊರಿಯರು. ಪರಿವಾರ ದೈವಲಾಯನ ಜಾರಂದಾಯ ಬಂಟ ಬೊಕ್ಕ ಪಿಲಿಚಂಡಿ ದೈವಲೆಗ ಕಟ್ಟಲೆ ನೇಮ ಕೊರಿಯರು. ಪೇಜಾವರ ಮಾಗಣದ ಭಕ್ತರು, ಪರವೂರ ಭಕ್ತರು, ದೈವಸ್ಥಾನದ ಆಡಳಿತ ಜೀರ್ಣೋದ್ಧಾರ ಬ್ರಹ್ಮಕಲಶ ಸಮಿತಿಯಲ್ಲಿನ ಪದಾಧಿಕಾರಿಗಳು ಸದಸ್ಯರು ನೇಮ ತೋದು ದೈವಲಿನ ಇಂಬು ನಟ್ಟೊಂಡೆರು. ಏಪ್ರಿಲ್ 14 ಬೀಸು ಸಂಕ್ರಾಂತಿ ದಾನಿ ಭಂಡಾರ ಭತ್ತದ ಕೊಡಿ ಏರ್ದು ತುಡರಬಲಿ 15 ರಾತ್ರಿ ವರ್ಷದ ತಾರಬರಿ ಬಂಡಿ ನೇಮ 14 ರಾತ್ರಿ ಜಾರಂದಾಯ ಬಂಟ ಬೊಕ್ಕ ಪಿಲಿಚಂಡಿ ದೈವಲೆಗ ಕಟ್ಟಲೆ ನೇಮ ನಡಪೆರೆ ಉಂಡು. ಅದರಿಂದ ಎಲ್ಲ ಭಕ್ತರಿಗೂ ಕೂಡ ವಿಶೇಷವಾಗಿ ಅಭಿನಂದಿಸ್ತಾ ಇದೇ ರೀತಿಯಾಗಿ ವಿಶೇಷವಾಗಿ ನಮ್ಮ ಸನಾತನ ಧರ್ಮಕ್ಕೋಸ್ಕರ ನಾವೆಲ್ಲ ಸಂಘೀಯ ಶಕ್ತಿ ಕಲೋಯುಗಿ ಅಂತ ಹೇಳುವ ಹಾಗೆ ಒಟ್ಟಿಗೆ ನಾವು ಕೆಲಸ ಮಾಡೋಣ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ, ಇದಕ್ಕೆ ಅಭಿವೃದ್ಧಿ ಸಮಿತಿಯಲ್ಲಿ ಎಲ್ಲ ಸೇರಿಕೊಂಡು ವಿಶೇಷವಾಗಿ ಈ ಒಂದು ಅಭಿವೃದ್ಧಿಯನ್ನು ಮಾಡಿದ್ದೀರಿ. ಅದು ನಮ್ಮ ಧರ್ಮಕ್ಕೆ ವಿಶೇಷವಾದಂತಹ ಶಕ್ತಿಯನ್ನು ಕೊಡ್ತದೆ ಅಂತ ನಾವು ಈ ಸಂದರ್ಭದಲ್ಲಿ ಭಾವಿಸ್ತಾ, ಈತು ವರ್ಷಡ್ ನಮ್ಮ ನಡುಟೆ ಇತ್ತದು ಈ ಸಾನ್ನಿಧ್ಯ ಪುನರಪಿ ಜೀರ್ಣೋದ್ಧಾರ ಆದು ಈತ ಒಂಜಿ ಪೊರ್ಲಗಂಟದ ಕಣ್ಣು ತೂನಾಗ ಐಸರಾವಡು ಆ ರೀತಿದ ಒಂಜಿ ಪೊರ್ಲಗಂಟದ ಸಾನ್ನಿಧ್ಯನು ತೂನಾಗ ತಾರಾಭರಿತ ಜುಮಾದಿ ಬಂಟೇರ್ ಲಕ್ಕದ ಬತ್ತಿಲಿಕ್ಕ ತೋಜುನ್ ಒಂದು ನಮ್ಮ ಒಂಜಿ ಭಾಗ್ಯ ಅಂತ ಹೆಣ್ಣೋನು ಮಾ. ಮುಲ್ಕಿ ತಾಲೂಕು ಬಲ್ಕುಂಜ ಕೋಟ್ನಾಯ ಗುತ್ತುದ ಕರಿಯ ದೇಸಿಂಗರಾಯ ಬೊಲಿಯ ದೇಸಿಂಗರಾಯ ಜೋಡುಕರೆ ಕಂಬುಲ ಶನಿವಾರ ಕಾಡೆ ಉದಿಪನ ಆಂಡ್ ಮಧುಪತಿ ಆಚಾರ್ಯರು ಬಲ್ಕುಂಜಿ ಕಂಬುಲ ಉದಿಪನ ಮಲ್ತೇರು. ಮುಲ್ಕಿ ತಾಲೂಕು ಬಲ್ಕುಂಜಿ ಕಂಬುಲ ಸಮಿತಿದ ನಿಲಿಟ್ ಕರಿಯ ದೇಸಿಂಗರಾಯ ಬೊಲಿಯ ದೇಸಿಂಗರಾಯ ಜೋಡುಕರೆ ಕಂಬುಲ ಶನಿವಾರ ನಡೆದುಂದಿತ್ತದು. ಉಳಿಪಾಡಿ ಶ್ರೀ ಉಮಾಮಹೇಶ್ವರ ಮಹಾಗಣಪತಿ ದೇವಸ್ಥಾನದ ಪ್ರಧಾನ ಪೂಜೆ ಮಲ್ಪುನ ಮಧ್ವಪತಿ ಆಚಾರ್ಯರ್ ಬಲ್ಕುಂಜ ಕಂಬುಲ ಉದಿಪನ ಮಲ್ತೇರು. ಮಧುಪತಿ ಆಚಾರ್ಯರ್ ಪಾತ್ಯರ್ದು ಕಂಬುಲ ಪನ್ಪುನವು ಆರಾಧನೆದ ರೂಪ ಪಡೆಯಿನ ಮಾತ್ರ ಅತ್ತಂದೆ ನಮ್ಮ ಸಂಸ್ಕೃತಿದ ಗುರ್ತೂಂದು ಪಂಡೆರು. ಶಿಬರೂರು ವೇದವ್ಯಾಸ ತಂತ್ರಿ ಬೊಕ್ಕ ಬಳಕುಂಜ ಸಂತ ಪೌಲ್ರಿನ ಇಂಗ್ರೇಜಿದ ಧರ್ಮಗುರು ಪೌಲ್ ಸ್ವಿಕ್ವೇರ ಕಂಬುಲದ ಕರೆ ಉದಿಪನ ಮಲ್ತೆರು. ಕಂಬುಲ ಸಮಿತಿದ ಮರ್ಯಾದಿ ಗುರ್ಕಾರೆ ಬಾಲಕೃಷ್ಣ ಹೆಗ್ಡೆ ಕೋಟ್ನಾಯ ಗುತ್ತು ಗುರ್ಕಾರ್ಮೆ ವಹಿಸಿದಿತ್ತೆರು. ಧಾರ್ಮಿಕ ಪರಿಷತ್ ರಾಜ್ಯ ಸದಸ್ಯರು ಮಲ್ಲಿಕಾ ಪಕ್ಕಳ, ಉದ್ಯಮಿ ಡಾಕ್ಟರ್ ವಿರಾರ್ ಶಂಕರ ಶೆಟ್ಟಿ, ಕರ್ನಿರೆ ವಿಶ್ವನಾಥ ಶೆಟ್ಟಿ, ಗುಣಪಾಲ ಪೂಂಜ, ಪ್ರಭಾಕರ ಪೂಂಜ, ಬಲ್ಕುಂಜೆ ಕಂಬುಲ ಸಮಿತಿದ ಗುರ್ಕಾರ್ತಿ ಮಲ್ಲಿಕಾ ಶೆಟ್ಟಿ ಬಲ್ಕುಂಜೆ ಗುತ್ತು ಕಂಬುಲ ಉದಿಪನ ಕಾರ್ಯಕ್ರಮಡಿತ್ತೇರು. ಪ್ರದೇಶಡು ಒಂಜಿ ಮಲ್ಲ ಒಂಜಿ ಉತ್ಸವನೇ ಈ ಮೂಜಿ ವರ್ಷದಿಂಚಿ ನಡೆದೊಂದುಂಡು. ಒಂದು ಬೇತೆ ನಮ್ಮದ ಉತ್ಸವ ಆಂಡ ಒಂದು ಯುವಜನ ಕ್ರೀಡೆ, ಧಾರ್ಮಿಕ ಹಿನ್ನೆಲೆಡ್ಲ ಒಂಜಿ ಕ್ರೀಡೆ, ಅಂಚನೆ ಧಾರ್ಮಿಕ ವಿಧಿ, ಅಂಚನೆ ಮಲ್ಲ ಒಂಜಿ ಉತ್ಸವ ಇನಿಗೆ ಮೂಜನೇ ವರ್ಷಡು ಯಶಸ್ವಿಯಾದ ನಡತೊಂದುಂಡು. ಈ ಗ್ರಾಮದ ಜನಕಲ್ನ ಒಂಜಿ ಸಹಕಾರ ಅಂಚನೆ ನೆಕ್ ಕೇಂದ್ರ ಬಿಂದು ಆದ ಶ್ರೀಮತಿ ಮಲ್ಲಿಕಾ ಯಶವಂತ ಮೇರ್ನ ಒಂಜಿ ಒಂಜಿ ಸಾಮರ್ಥ್ಯ, ಮೇರ್ನ ಒಂಜಿ ಅಭಿಮಾನ ಈ ಕಂಬಳದ ಕ್ರೀಡೆಗೆ ಅವು ಇದೀ ನಮ್ಮ ದೇಶಡು ಅಂಜನೆ ರಾಜ್ಯದ ಭೂಪಟೋಟು ಒಳ್ಕೊಂಜ ಪಂಪಿನ ಊರು ಉಂಡು ಬಂದು ಇತ್ತೆ ಗೊತ್ತಾಗ್ತದೆ. ಉಳ್ಳಾಲ ತಾಲೂಕು ಬಾರೆಪುಣಿ ಗ್ರಾಮದ ಕೊಣಿಬೈಲ್ ಬಾಳಿಕೆ ಧರ್ಮ ಚಾವಡಿ ಕುಟುಂಬದ ಇಲ್ಲಡು ಶುಕ್ರಾರ ಶ್ರೀದೇವಿ ಮಹಾತ್ಮೆ 15ನೇ ವರ್ಷದ ಕಟೀಲ್ ಮೇಳದ ಸೇವೆ ಆಟ ನಡೆತಂಡ. ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿದ ನಿಲಿಟ್ ಆಟದ ಒಟ್ಟು 7 ಮೇಳ ಇದ್ದದು. ಶ್ರೀ ಕ್ಷೇತ್ರ ಕಟೀಲ್ದ ಭಕ್ತರಿನ ಆಟದ ಅಭಿಮಾನಿಲನ ಸೇವೆ ಆಟನು ಗೊಬ್ಬುದು ತೋಜಾವೊಂದುಲ್ಲೇರು. ಉಳ್ಳಾಲ ತಾಲೂಕದ ಬಾರೆಪುಣಿ ಗ್ರಾಮ ಕೊಣಿಬೈಲ್ ಬಾಳಿಕೆ ಧರ್ಮ ಚಾವಡಿ ಕುಟುಂಬದ ಇಲ್ಲಡು ಶುಕ್ರಾರ ಕಟೀಲ್ ಮೇಳೊಡ್ದು 15ನೇ ವರ್ಷದ ಸೇವೆ ಆಟ ಶ್ರೀ ದೇವಿ ಮಹಾತ್ಮೆ ಅಟ್ಟಣೆ ಮಲ್ತದಿತ್ತೇರು.
ಚೌಕಿ ಪೂಜೆ ಕರೆತಿದು ಮೇಳದ ಕಲಾವಿದರಿಗೂ ಸೇವಾ ಕರ್ತುಲೆಗೂ ಪ್ರಸಾದ ಕೊರ್ದು ಶ್ರೀದೇವಿ ಮಹಾತ್ಮೆ ಆಟ ಸುರುವಾಂಡ್ ಕಟೀಲ್ ಶ್ರೀ ಅನಂತ ಪದ್ಮನಾಭ ಅಸ್ತ್ರಣ್ಯರು ಈ ಪೊರ್ತುಡಿತ್ತೆರು ಊರು ಬೊಕ್ಕ ಸುತ್ತಮುತ್ತು ಊರುಲಿನ ಆಟದ ಅಭಿಮಾನಿಲು ಕಟೀಲ್ದ ಭಕ್ತರು ಸೇವಾ ಕರ್ತುಲಾಯಿನ ಬೊಂಬಾಯಿದ ಗಂಗಾಧರ ಆಳ್ವ ಸಂಸಾರ ಕೊಣಿಬೈಲ್ ಬಾಳಿಕೆ ನಡಿಗುತ್ತು ಪಾದೆ ಬೊಕ್ಕ ಬೊಂಬಾಯಿದ ಭಾಸ್ಕರ ಆಳ್ವ ಸಂಸಾರ ಕೊಣಿಬೈಲ್ ಬಾಳಿಕೆ ನಡಿಗುತ್ತು ಪಾದೆ ಬೊಕ್ಕ ಕುಟುಂಬದಕ್ಲು ಮೇಳದ ದೇವರನ ಪ್ರಸಾದದೆತ್ತೊಂದು ಆಟ ತುಯ್ಯರು ಕರುಣಿಸು ಅಭಯವ ಪೂಜಿಸಿದನು ಮಾಯೆಯ ವಿಶ್ವವಂದಿತೆ ಪಾಲಿಸಿದ ನಿರ್ಜರ ಮುತ್ತಿನ ರತಿಯ ಬೆಳಗಿದರು ಶೋ ಲಗಿದೆ ಸಂಭ್ರಮ ಕೂಡುತ್ತಾ ನೆಲೆಸಿಗ ಶ್ರೀಧಮರಾಮಿಗೆ ಸಸಿಬಿತ್ಲ ಶ್ರೀ ಭಗವತಿ ದೇವಸ್ಥಾನಡು ಏಪ್ರಿಲ್ 12-14 ಮುಟ ನಡಾವಳಿ ಉತ್ಸವ ಬೊಕ್ಕ ಭರಣಿಮಲ್ಲ ಉಚ್ಚಯ ನಡುತುಂದುಂಡು ಶುಕ್ರವಾರ ರಾತ್ರಿ ಮಾಪೂಜೆ ಮಲ್ತದು ನಡಾವಳಿ ಉಚ್ಚಯ ಸುರು ಆಂಡು ಕುಡ್ಲ ತಾಲೂಕು ಹಳೆಯಂಗಡಿದ ಸಸಿಬಿತ್ಲು ಶ್ರೀ ಭಗವತಿ ದೇವಸ್ಥಾನಡು ಏಪ್ರಿಲ್ 12-14 ಮುಟ ನಡಾವಳಿ ಉತ್ಸವ ಬೊಕ್ಕ ಭರಣಿಮಲ್ಲ ಉಚ್ಚಯ ನಡುತುಂದುಂಡು ಮಾರ್ಚ್ 31ಕ್ಕೆ ಭಂಡಾರ ಮಂದಿರಡು ಕನ್ಯಾಮೂರ್ತ ಆದ ವರ್ಂಬೆಕ್ ಗುರುವಾರ ರಾತ್ರಿ ಭಂಡಾರ ಮಂದಿರಡು ಭಂಡಾರ ಬತ್ತದು ಶುಕ್ರವಾರ ರಾತ್ರಿ ಮಹಾಪೂಜೆ ನಡಪಾದ ಬಲಿ ಉಚ್ಚಯ ಸುರು ಆಂಡು ಮೂರ್ತಿ ಬಲಿ ಕಂಚಿಲ್ ಸೇವೆ ಮಡಸ್ಥನ ಸೇವೆ ಪರಕೆ ಸೊಲಭರ ಸೇವೆ ನಡೆತಂಡು ಸಸಿಬಿತ್ಲು ಗ್ರಾಮದಕ್ಲು ಊರ ಪರವೂರ ಭಕ್ತರು ಅನುವಂಶಿಕ ಮುಕ್ತಸರು ಬೊಕ್ಕ ಪಣವು ಗುರ್ಕಾರ್ ಶ್ರೀನಿವಾಸ ಯಾನೆ ಅಪ್ಪು ಪೂಜಾರಿ ಆಡಳಿತ ಮುಕ್ತಸರು ಚಂದ್ರಶೇಖರ ಬೆಳ್ಚಡ ಮರ್ಯಾದಿ ಗುರ್ಕಾರರ್ ರೋಹಿದಾಸ ಬಂಗೇರ ಗುರ್ಕಾರರ್ ವಾಮನ ಏಟಿಯ ಒತ್ತು ಗುರ್ಕಾರರ್ ವಿಶುಕುಮಾರ್ ಕಾರ್ಯಂತೇರ್ ರಮೇಶ್ ಬಂಗೇರ ಜತೆ ಪಣವು ಗುರ್ಕಾರರ್ ಸುರೇಶ್ ಬಂಗೇರ ಜತೆ ಕಾರ್ಯಂತೇರ್ ರಾಜೇಂದ್ರ ಪ್ರಸಾದ್ ಎಕ್ಕಾರ್ ಬೊಕ್ಕ ಶಿವಣ್ಣ ಮಾಸ್ಟರ್ ಕಾಪು ಆಚಾರ ಪಟ್ನಕ್ಲು ಏಳೂರ ಗುರಿಕಾರರ್ ಜೀಡೋಧಾರ ಬೊಕ್ಕ ಆಡಳಿತ ಸಮಿತಿದ ಪದಾಧಿಕಾರಿಗಳು ಸದಸ್ಯರ್ ಇತ್ತದು ಶ್ರೀ ಭಗವತಿ ಅಪ್ಪೆನ ಇಂಪು ನಟೊಂಡೇರ್ ಪದ್ರಡೆಕ್ ಐತಾರ ರಾತ್ರಿ ಪೂತಾಲಂಬಲಿ 13க்கு ಪಡುನಡೆ 14க்கு ತಾಲುಪ್ಪಲಿ ಬಲಿ ಉಚ್ಚಯ 15க்கு ಮೂಡು ನಡೆ ಬಲಿ ಮಡಸ್ತನ ಸರ್ಪಕಲ ತೂಟೇದಾರ 14ಕ್ಕೆ ಗುರುವಾರ ಕೊಡಿಜಾದು ಭಂಡಾರ ಜಪ್ಯರೆ ಉಂಡು ಬಂಟ್ವಾಳ ತಾಲೂಕುದ ಪುಣಚ ಶ್ರೀ ಮಹಿಷಮರ್ದಿನಿ ದೇವಸ್ಥಾನಡು ಅಂಗಾರೆ ಕೊಡಿ ಇರ್ದು ಶನಿವಾರ ಮುಟ ವರ್ಷದ ಜಾತ್ರೆ ನಡೆತುಂದುಂಡು ಬೇಡಿಕಟ್ಟೆ ಉಚ್ಚಯ ಮುರ್ಗಾ ಬೋಂಟೆ ಸವಾರಿ ನಡೆತಂಡು
ಬಂಟ್ವಾಳ ತಾಲೂಕು ಪುಣಚ ಶ್ರೀ ಮಹಿಷಮರ್ದಿನಿ ದೇವಸ್ಥಾನಡು ಅಂಗಾರೆ ಕೊಡಿಯೇರ್ದು ಶನಿವಾರ ಮುಟ ನಡತುಂದಿದ್ದು ಶುಕ್ರಾರ ಇಡೀ ದಿನದ ಉಚ್ಚಯ ಅಟ್ಟಣೆ ಮಲ್ತದಿತ್ತೆರ್ ವರ್ಕಾಡಿ ಗಣೇಶ ತಂತ್ರಿಯರನ ಪೌರೋಹಿತ್ಯೋಡು ಕ್ಷೇತ್ರಡು ನಿಚ್ಚ ಪೂಜೆ ಮಲ್ಪು ನಕ್ಲು ಇತ್ತದು ಧಾರ್ಮಿಕ ವಿಧಿವಿಧಾನಗಳನ್ನು ಕರೆತದು ಕಾಂಡೆ ತುಡರ ಬಲಿ ದರ್ಶನ ಬಲಿ ಮಾಪೂಜೆ ಆದು ಭಕ್ತರಿಗೂ ಪ್ರಸಾದ ಕೊರಿಯರು ಮಧ್ಯಾಹ್ನ ನುಪ್ಪು ಪ್ರಸಾದ ಅಟ್ಟನೆ ಆದಿತ್ತಂಡು ಬಯ್ಯಗೂ ಪೊರ್ತು ಕಂತ್ನೆಡ್ದು ಬೊಕ್ಕ ರಾತ್ರಿದ ಉಚ್ಚಯ ಸುರುವಾಂಡ್ ಉಚ್ಚಯ ಬಲಿ ದರ್ಶನ ಬಲಿ ಬೆಡಿಕಟ್ಟೆ ಉಚ್ಚಯ ಬೆಡಿಮರ್ದು ಪ್ರದರ್ಶನ ಮುರ್ಗ ಬೋಂಟೆ ಸವಾರಿ ನಿಚ್ಚ ಪೂಜೆ ಶ್ರೀ ಭೂತ ಬಲಿ ಆದು ದೇವರನ ಶಯನ ನಡತಂಡು ಊರ ಪೊರವೂರ ಭಕ್ತರು ಪುಣಚ ಶ್ರೀ ಮಹಿಷಮರ್ದಿನಿ ದೇವಸ್ಥಾನದ ಅನುವಂಶಿಕ ಮೊಕ್ತೇಸರು ವಿಟ್ಲ ಅರಂತಲ್ತ ಬಂಗಾರ್ ಅರಸರು ಆಡಳಿತ ಮಂಡಳಿ ಗುರ್ಕಾರ್ಯರ್ ಬೊಕ್ಕ ಸದಸ್ಯರು ಶ್ರೀದೇವಿ ಭಜನಾ ಮಂಡಳಿದ ಗುರ್ಕಾರ್ಯರ್ ಬೊಕ್ಕ ಸದಸ್ಯರು ಈ ಪೊರ್ತುಡಿತದು ದೇವರನ್ನ ಇಂಪು ನಟೊಂಡೆರು. ನಾಯಕ ಸ್ಥಾನದ ಗುಣ ಬೊಕ್ಕ ಸಂಸದ ಮಿತ್ತು ಪ್ರೀತಿ ಇಸ್ಸಾಸ ಇತ್ತಂಡ ಮಾತ್ರ ಸಾಧನೆ ಮಲ್ಪೋಲಿಂದು ಬೆದ್ರದ ದಿಗಂಬರ ಜೈನ ವಿದ್ಯಾವರ್ಧಕ ಸಂಘದ ಸಂಚಾಲಕರ್ ಕೆ ಹೇಮರಾಜ್ ಪಂತೆರ್ ಶ್ರೀ ಧವಲ ಕಾಲೇಜು ಬೆದ್ರಡ್ ನಡತ್ನ ಧವಲ ಸಿರಿ 2026 ಮುಗಿತಲತ ಭಾಷಣ ಮಲ್ತೆರ್. ಮುಲ್ಕಿ ಬಿದ್ರಾ ತಾಲೂಕು ದಿಗಂಬರ ಜೈನ ವಿದ್ಯಾವರ್ಧಕ ಸಂಘ ಬೆದ್ರದ ಶ್ರೀ ಧವಳ ಕಾಲೇಜ್ ಲಲಿತ ಸಂಘದಾನಿಲೆಟ್ ಧವಳ ಸಿರಿ 2026 ಪನ್ಪುನ ವಿಶ್ವ ವಿದ್ಯಾನಿಲಯ ಮಟ್ಟದ ಅಂತರ್ ಕಾಲೇಜ್ ಬೇತೆ ಬೇತೆ ಪಂಥದ ಕಾರ್ಯಕ್ರಮನು ನಡಪಾದಿತ್ತೆರು. ಇಡೀ ದಿನದ ಕಾರ್ಯಕ್ರಮ ಟು ಬಯ್ಯಗ್ ಧವಳ ಕಾಲೇಜ್ ಪ್ರಿನ್ಸಿಪಾಲರು ಪ್ರೊಫೆಸರ್ ಪಾರ್ಶ್ವನಾಥ ಅಜ್ರಿ ಗುರ್ಕಾರ್ಮಿಡ್ ನಡತಿನ ಮುಗಿತಲಾಲಿಸಿಡ್ ಲಲಿತ ಕಲಾ ಸಂಘದ ಕಾರ್ಯಂತರ್ ಪ್ರಜ್ವಲ್ ಎತ್ಕೊಂಡರು. ದಿಗಂಬರ ಜೈನ ವಿದ್ಯಾವರ್ಧಕ ಸಂಘದ ಸಂಚಾಲಕರು ಕೆ ಹೇಮರಾಜ್ ಮುಗಿತಲದ ಭಾಷಣ ಮಲ್ತದ ನಾಯಕ ಸ್ಥಾನದ ಗುಣ ಬೊಕ್ಕ ಸಂಸ್ಥೆದ ಮಿತ್ತು ಪ್ರೀತಿ ವಿಶ್ವಾಸ ಇತ್ತಂಡ ಮಾತ್ರ ಸಾಧನೆ ಮಲ್ಪೋಲಿ ಒಂಜಿ ಸಂಸ್ಥೆಡ್ ಎಡ್ಡೆ ಕೆಲಸ ಆವಡುಂದಾಂಡ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕಾರಣ ಆಪೇರು. ಪ್ರಿನ್ಸಿಪಾಲರ್ನ ಮಾರ್ಗದರ್ಶನಡು ಒಂದು ಸಾಧ್ಯ ಅನ್ಪಂಡೇರು. ಪ್ರಿನ್ಸಿಪಾಲರು ಪ್ರೊಫೆಸರ್ ಪಾರ್ಶ್ವನಾಥ ಅಜ್ರಿ ಗುರ್ಕಾರ್ಮಿದ ಪಾತ್ರ ಪಂಡದ ಆದಿ ತಿಂಗೊಲ್ದ ಪ್ರಯತ್ನ ಯೋಚನೆ ಕನ ಇತ್ತೆ ನಿಜ ಆತನು ದುಡ್ಡು ಒಟ್ಟು ಮಲ್ಪೊಲಿ ಆಂಡ ಸಾಂಸ್ಕೃತಿಕ ಕೂಟಲಿನ ಒಲ್ಪಡ್ದು ಕನಪುನಿಂದ ಪೋಡಿಗೆ ತೆರಿಪಾನಗ ಈರು ಪರ್ಮಿಷನ್ ಕೊಡ್ಲೆ ಎಂಕುಲು ತೂವೋನ್ ವಾಂದು ಪಂಡದು ಕಾರ್ಯಗು ಜೈದಿನ ಮಲ್ಲಿಕಾರ್ರಾವ್ ಬೊಕಾರಿನ ಕೂಟಗೂ ಒಂದು ಕೀರ್ತಿ ಸಂದುಂಡು ಪಂಡೇರು. ಲಲಿತ ಕಲಾ ಸಂಘದ ಸಂಯೋಜಕರು ಮಲ್ಲಿಕಾರಾವ್ ಮೇರೆಗೂ ಬರವು ಕಲ್ಪನಕ್ಲಿನಲ್ಲಿ ಕೂಡು ತಮ್ಮನದ ಮರ್ಯಾದೆ ಮಲ್ತೇರು. ಮಲ್ಲಿಕಾರಾವ್ ಪಾತಿರ್ದು ಮಾತ್ರೆಗಳ ಸೊಲ್ಮಿ ಸಂದಾಯರು. ರೀಲ್ಸ್ ಮೇಕಿಂಗ್ ಪಂಥ ರಂಗೋಲಿ ರಸಪ್ರಶ್ನೆ ಬಾರಿ ಎಡ್ಡೆ ನಿರೂಪಣೆ ಬಾರಿ ಎಡ್ಡೆ ನಟನದ ಇನಾಮ್ಲೇನು ಪಟ್ಟಿಯರು. ಬೇತೆ ಬೇತೆ ಕಾಲೇಜ್ಲೇನ ಒಟ್ಟು 14 ಕೂಟ ದಿತ್ತೊಂದು ಸಾಂಸ್ಕೃತಿಕ ಪಂತೋಡು ಗಿಂದಿನಕ್ಲೆಗ್ ಒಂಜನೆ ರಡ್ಡನೆ ಬೊಕ್ಕ 3 ಇನಾಮ್ಲೇನು ಪಟ್ಟಿಯರು. ಸಂಸ್ಥೆಗೆ ಎಡ್ಡೆಪ್ಪ ಬೈಕದ ಸಹಾಯ ಸಹಕಾರ ಕೊಟ್ಟನ ವಿದ್ಯಾ ಶೈಲೇಶ್ ದುಂಬದ ಪ್ರಿನ್ಸಿಪಾಲರ್ ಡಾಕ್ಟರ್ ರವೀಶ್ ಕುಮಾರ್ ವಿದ್ಯಾರ್ಥಿ ನಾಯಕ ಸುಶಾಂತ್ ಒತ್ತು ಗುರುಕಾರ್ಯರು ಸಮೇತ್ ಕಾರ್ಯಂತರ ಹರಿಪ್ರಸಾದ್ ಧವಳ ಸಿರಿ 2026 ಕೂಟದಕ್ಕೂ ಕಾರ್ಯಕ್ರಮ ಇತ್ತೇರು. ಒಂದು ಸಂಸ್ಥೆಯಲ್ಲಿ ಒಳ್ಳೆಯ ಕೆಲಸವಾಗಬೇಕಾದರೆ ಆ ಒಂದು ಸಂಸ್ಥೆಯಲ್ಲಿರುವಂಥ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿನಿಯರು ಮುಖ್ಯ ಕಾರಣರಾಗ್ತಾರೆ. ಆ ಒಂದು ಕಾರಣದಿಂದಾಗಿ ಈ ದಿವಸ ಧವಳ ಸಿರಿ ಎಂಬ ಒಂದು ಫೆಸ್ಟನ್ನು ಭಾಳ ಒಳ್ಳೆಯ ರೀತಿಯಲ್ಲಿ ಆಯೋಜಿಸಿದ್ದಾರೆ. ಆ ಒಂದು ಆಯೋಜನೆ ಮಾಡಬೇಕಾದರೆ ಆ ಸಂಸ್ಥೆಯಲ್ಲಿರುವಂಥ ಪ್ರಾಂಶುಪಾಲರು ಅವರ ಮಾರ್ಗದರ್ಶನ ಇದ್ದಾಗ ಮಾತ್ರ ಯಾವುದೇ ಒಂದು ಸಂಸ್ಥೆಯಲ್ಲಿ ಒಳ್ಳೆಯ ಕಾರ್ಯಕ್ರಮ ಆಗಲಿಕ್ಕೆ ಸಾಧ್ಯತೆ ಇದೆ ಎಂಬುದನ್ನು ಭಾಳ ಹತ್ತಿರದಿಂದ ತಿಳ್ಕೊಂಡಂಥ ವ್ಯಕ್ತಿ ನಾನು. ಆ ಒಂದು ವ್ಯಕ್ತಿಯಾಗಿರುವಂಥ ಪಾರ್ಶ್ವನಾಥ ಅಜ್ರಿಯವರು ಭಾಳ ಮುತುವರ್ಜಿಯಿಂದ ಈ ಒಂದು ಕೆಲಸವನ್ನು ಒಳ್ಳೆಯದಾಗಿ ಮಾಡಿದ್ದಾರೆ. ಅದಕ್ಕೆ ಪೂರಕವಾಗಿ ಸ್ಪಂದಿಸಿದ ಅವರ ಎಲ್ಲ ಅಧ್ಯಾಪಕರು ಸಿಬ್ಬಂದಿ ವರ್ಗದವರು ಅವರನ್ನೆಲ್ಲರನ್ನೂ ಈ ಒಂದು ಸಮಾರಂಭದಲ್ಲಿ ಹೃತ್ಪೂರ್ವಕವಾಗಿ ನಾನು ಅಭಿನಂದಿಸ್ತಾ ಇದ್ದೇನೆ. 6 ತಿಂಗಳ ಸತತ ಅವಿರತವಾದ ಪ್ರಯತ್ನ ಯೋಜನೆಗಳು ಕನಸು ಕನವರಿಕೆಗಳು ಎಲ್ಲವೂ ಇವತ್ತು ನನಸಾಗಿ ಆಗಿದೆ. ನಾವು ಈ ಧವಳ ಸಿರಿಯನ್ನು ಮಾಡಬೇಕಾ ಬೇಡವನ್ನೋ ಬಗ್ಗೆ ಮೀಟಿಂಗನ್ನು ನಡೆಯುವಾಗ
ನಾನು ಒಂದು ಆತಂಕವನ್ನು ವ್ಯಕ್ತಪಡಿಸಿದ್ದೆ. ನಾವು ಎಷ್ಟು ಬೇಕಾದರೂ ಹಣವನ್ನು ಸಂಗ್ರಹ ಮಾಡ್ಬೋದು, ಎಷ್ಟು ಬೇಕಾದರೂ ಕೆಲಸವನ್ನು ಮಾಡ್ಬೋದು, ಆದರೆ ತಂಡಗಳನ್ನು ಎಲ್ಲಿಂದ ತರ್ತೀರಿ ಅಂತ ನಾನು ಒಂದು ಆತಂಕವನ್ನು ವ್ಯಕ್ತಪಡಿಸಿದ್ದೆ. ಯಾಕಂತೇಳಿದರೆ ಪ್ರತಿ ವರ್ಷ ಇಂಥ ಸ್ಪರ್ಧೆಗಳಿಗೆ ಬರುವ ತಂಡಗಳ ಸಂಖ್ಯೆ ಕಡಿಮೆ ಆಗ್ತಾ ಇತ್ತು. ಆಗ ನಾನು ಆ ಆತಂಕವನ್ನು ವ್ಯಕ್ತಪಡಿಸಿದ್ದೆ. ನಾನು ಮಲ್ಲಿಕ ಮೇಡಮ್ ಅಂತ ಹೇಳಿದೆ, ನಾವು ಎಲ್ಲವನ್ನು ಮಾಡ್ಬೋದು, ಆದರೆ ತಂಡವನ್ನು ತರಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆಗ ಅವರು ಒಂದೇ ಹೇಳಿದರು, ನಮಗೆ ನೀವೊಂದು ಪರ್ಮಿಷನನ್ನು ಕೊಟ್ಟು ಬಿಡಿ, ಉಳಿದದನ್ನೆಲ್ಲ ನಾವು ನೋಡ್ತೇವೆ ಅಂತ. ನಾನು ಆ ಪರ್ಮಿಷನನ್ನು ಕೊಟ್ಟಿದ್ದೇನೆ. ಆಮೇಲೆ ನಾನು ಏನನ್ನೂ ಮಾತಾಡಲಿಲ್ಲ. ಆಮೇಲೆ ನಡೆದದ್ದು ಎಲ್ಲವೂ ಅವರ ಒಂದು ಮಾರ್ಗದರ್ಶನದ ಮೇರೆಗೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಯಶಸ್ವಿ ಆಗಿದ್ದರೆ ಅದರ ಸಂಪೂರ್ಣ ಕ್ರೆಡಿಟ್ ನಮ್ಮ ಲಲಿತ ಕಲಾ ಸಂಘದ ಸಂಯೋಜಕಿ ಆಗಿರುವ ಮಲ್ಲಿಕಾ ಮೇಡಮ್ ಹಾಗೂ ಅವರ ಎಲ್ಲ ಬ್ಲ್ಯಾಕ್ ಕಮಾಂಡೋಗಳಿಗೆ ನಾನು ಸಮರ್ಪಿಸ್ತೇನೆ. ಇಡೀ ಇನಿತ ತುಳು ವಾರ್ತೆಲು ಮುಗಿಂಡು ಸೊಲ್ಮೇಲು.